ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಕಂಕನಾಡಿ ಗರೋಡಿ. ಇದು ಮಂಗಳೂರಿನ ಪಂಪೆಲ್ ಮತ್ತು ಧರ್ಮಸ್ಥಳ ರೋಡ್ ಈ ಹೈವೇಯಲ್ಲಿ ನಮಗೆ ಸಿಗುತ್ತೆ ಕಂಕನಾಡಿ ಗರೋಡಿ. ಇಲ್ಲಿಯ ವರ್ಷಾವಧಿ ಜಾತ್ರಾ ಮಹೋತ್ಸವದ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಮಗೆ ಕಾಣುವಂಥದ್ದು ತಾಯಿ ದೇವಿ ಬೈದೇತಿ ಮತ್ತು ಕೋಟಿ ಚೆನ್ನಯ್ಯರ ನೇಮೋತ್ಸವದ ದೃಶ್ಯ. ತಾಯಿ ದೇವಿ ಬೈದೇತಿಗೆ ಅವಳಿ ಮಕ್ಕಳಾದ ಕೋಟಿ ಚೆನ್ನಯ್ಯರು ಇವರೊಂದಿಗೆ ನಡೆಯುವಂತಹ ನೇಮೋತ್ಸವದ ದೃಶ್ಯವನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾನು ಮಾಯಂದಾಲ್ ತಾಯಿ ಹಾಗೆ ದೇವಿ ಬೈದೇತಿ ಹಾಗೂ ಅವಳಿ ಮಕ್ಕಳಾದ ಕೋಟಿ ಚೆನ್ನಯ್ಯರ ನೇಮೋತ್ಸವ, ವರ್ಷಾವಧಿ ನೇಮೋತ್ಸವ ಪ್ರತಿ ವರ್ಷವೂ ಜರುಗುತ್ತೆ. ತುಂಬ ಜನಸಂದಣಿ ಇರುತ್ತೆ. ತುಂಬ ಊರು ಮತ್ತು ಪರ ಊರಿನ ಸಹಸ್ರಾರು ಸಂಖ್ಯೆಯ ಜನಗಳು ಈ ನೇಮೋತ್ಸವಕ್ಕೆ ಇಲ್ಲಿ ಸೇರ್ತಾರೆ. ನಾವು ತುಳುನಾಡಿನಲ್ಲಿ ಮಾಯಂದಾಲ್ ತಾಯಿಯನ್ನು ಮಾಣಿಬಾಲೆ ಎಂಬ ಹೆಸರಿನಿಂದ ಕೂಡ ಆರಾಧಿಸ್ತೇವೆ. ದೇವಿ ಬೈದೇತಿ ತಾಯಿಗೆ ನೇಮ ನಡೆಯುವಂಥದ್ದು 3 ಕ್ಷೇತ್ರದಲ್ಲಿ ಮಾತ್ರ. ಅದು ಮಂಗಳೂರಿನ ಕಂಕನಾಡಿ ಗರೋಡಿ ಮತ್ತು ಓಟ್ಲ ಗರೋಡಿ ಹಾಗೂ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ, ಈ 3 ಗರೋಡಿಗಳಲ್ಲಿ ಮಾತ್ರ ತಾಯಿ ದೇವಿ ಬೈದೇತಿಗೆ ನೇಮೋತ್ಸವ ನಡೆಯುವಂಥದ್ದು. ತುಳುನಾಡಿನಲ್ಲಿರುವಂತಹ ಶ್ರೀಮಂತ ಗರೋಡಿಗಳಲ್ಲಿ ಕಂಕನಾಡಿ ಗರೋಡಿ ಕೂಡ ಒಂದು. ಇಲ್ಲಿ ಪ್ರತಿ ವರ್ಷ ಕೂಡ 5 ದಿನದ ನೇಮೋತ್ಸವ ಅಂದರೆ ಜಾತ್ರಾ ಮಹೋತ್ಸವ ಜರುಗುತ್ತೆ. ಪ್ರತಿ ವರ್ಷ ಇಲ್ಲಿ 5 ದಿನ ನೇಮೋತ್ಸವ ಭಾರಿ ವಿಜೃಂಭಣೆಯಿಂದ ಜರುಗುತ್ತೆ. ಊರು ಹಾಗೂ ಪರ ಊರಿನ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಈ ನೇಮೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಕಂಕನಾಡಿ ಗರುಡಿಯ ನೇಮೋತ್ಸವ ಇರ್ಬೋದು. ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವಂತಹ ಸಂತೆ ಅಂದರೆ ಬೇರೆ ಬೇರೆ ರೀತಿಯಾದಂತಹ ಅಂಗಡಿಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇಲ್ಲಿ ಇರುತ್ತೆ. ಈ ಸರ್ತಿ ಸ್ವಲ್ಪ ಕಮ್ಮಿ, ಯಾಕಂದರೆ ಇಲ್ಲಿ ಯಾವಾಗಲೂ ಸಂತೆ ನಡೆಯುವಂಥ ಜಾಗದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ತಲೆ ಎತ್ತಿರುವ ಕಾರಣ ಜಾಗದ ಅಭಾವದಿಂದ ಹಿಂಬದಿಯಲ್ಲಿ ಅಂದರೆ ಗರುಡಿಯ ಹಿಂಬದಿಯಲ್ಲಿ ಸಂತೆ ಅವರಿಗೆಲ್ಲ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲದಿದ್ದರೆ 2 ಹೈವೇ ಸಾಧಾರಣ ಇಲ್ಲಿಂದ ಗರುಡಿಯಿಂದ ಪಂಪೆಲ್ ತನಕ ನಮಗೆ ಇಕ್ಕೆಲಗಳಲ್ಲಿ ಕೂಡ ನಿಮಗೆ ಬೇರೆ ಬೇರೆ ರೀತಿಯ ಅಂಗಡಿಗಳು ಕಾಣಲಿಕ್ಕೆ ಸಿಗುತ್ತವೆ. ನಮ್ಮಲ್ಲಿ ಇಲ್ಲೊಂದು ಮಾತಿದೆ, ಕಂಕನಾಡಿ ಗರುಡಿಯಲ್ಲಿ ಜಾತ್ರಾ ಸಮಯದಲ್ಲಿ ಸಂತೆಯಲ್ಲಿ ಸಿಗದಿರುವಂಥ ಸಾಮಗ್ರಿಗಳೇ ಇಲ್ಲ ಅಂತ. ಅಷ್ಟು ಬೇರೆ ಬೇರೆ ರೀತಿಯ ಅಂಗಡಿಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತವೆ. ಈಗ ಮಾಯಂದಾಲ್ ತಾಯಿಯ ಬಲಿ ಸೇವೆ ಕೂಡ ಇಲ್ಲಿ ನಡೀತಾ ಇದೆ. ಇಲ್ಲಿಯ ವಿಶೇಷತೆ ಏನಂದರೆ ತಾಯಿ ದೇವಿ ಬೈದೇತಿ ಇರ್ಬೋದು ಅಥವಾ ತಾಯಿ ಮಾಯಂದಾಲ್ ಇರ್ಬೋದು, ಅವರ ನೇಮೋತ್ಸವ ಸಮಯದಲ್ಲಿ ಜನರ ಮೇಲೆ ಪಿಂಗಾರ ಅಂತ ನಾವು ತುಳುವಲ್ಲಿ ಹೇಳ್ತೇವೆ, ಅದನ್ನು ಜನರ ಮೇಲೆ ಪ್ರಸಾದ ರೂಪದಲ್ಲಿ ಅದನ್ನು ಆರಿಸಿಕೊಂಡು ಹೋಗ್ತಾರೆ. ನಾವು ಸೆರಗೊಡ್ಡಿ ಅದನ್ನು ಪ್ರಸಾದವನ್ನು ನಾವು ಸೆರಗಲ್ಲಿ ಹಿಡಿಬೇಕು. ಅದು ಸಿಕ್ಕಿದರೆ ಭಾರಿ ಅದೃಷ್ಟ ಅಂತ ಹೇಳ್ತಾರೆ. ನನಗೆ ಸಿಕ್ಕಿತು ತಾಯಿಯ ಪ್ರಸಾದ, ತಾಯಿ ಮಾಯಂದಾಲ್ ಅಪ್ಪೆಯ ಪ್ರಸಾದ ನನ್ನ ಸೆರಗಿಗೂ ಬಿತ್ತು. ತುಂಬ ಖುಷಿಯಾಯಿತು ನನಗೆ. ನೋಡಿ, ಈ ಥರ ಈ ಪ್ರಸಾದವನ್ನು ಹಿಡಿಲಿಕ್ಕೆ ಸಹಸ್ರಾರು ಪರ ಊರಿನ ಹಾಗೂ ಊರಿನ ಭಕ್ತಾದಿಗಳಿಲ್ಲಿ ಸೇರ್ತಾರೆ. ನಾವು ಬ್ರಹ್ಮವೈದ್ಯರಲ್ಲ ಅಂದರೆ ಕೋಟಿ ಚೆನ್ನಯ್ಯರ ಒಳಗೆ ಹೋಗಬೇಕಾದ್ರೆ ತುಂಬ ಕ್ಯೂ ಇರುತ್ತೆ. ಅಷ್ಟು ಜನ ಸೇರ್ತಾರೆ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ. ಇಲ್ಲಿ ನಡೆಯುವಂತಹ ಯಾವುದೇ ನೇಮೋತ್ಸವಕ್ಕೂ ಕೂಡ ಜನ ಕಮ್ಮಿ ಅಂತ ಇಲ್ಲ. ಪ್ರತಿಯೊಂದು ಅಂದರೆ ಕೊಡಮಂತಾಯ ದೇವಿ ಬೈದೇತಿ ಕೋಟಿ ಚೆನ್ನಯ್ಯರು ಹಾಗೂ ತಾಯಿ ಮಾಯಂದಾಲ್ ತಾಯಿಯ ಪ್ರತಿಯೊಂದು ನಡೆಯುವಂತಹ ಕೋಲಕ್ಕೂ ತುಂಬ ಜನ ಸೇರ್ತಾರೆ ಇಲ್ಲಿ.
ಪಂಪೆಲ್ನಿಂದ ನಾವು ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗದಲ್ಲೇ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಹೈವೇಯಲ್ಲೇ ಕಂಕನಾಡಿ ಗರುಡಿ. ಮಧ್ಯಾಹ್ನ ಹಾಗೂ ರಾತ್ರಿಯ ಅನ್ನ ಸಂತರ್ಪಣೆ ಕೂಡ ಇಲ್ಲಿ ಜರುಗುತ್ತೆ ನಮ್ಮ ಈ ವರ್ಷಾವಧಿ ಮಹೋತ್ಸವದ ಸಮಯದಲ್ಲಿ. ತಮಗೆ ಅನುಕೂಲ ಇದ್ದರೆ ಖಂಡಿತ ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ಕೊಡಿ. ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋ ನಾನು ಮಾಡ್ತೇನೆ. ಇವತ್ತು ತುಂಬ ಜನಸಂದಣಿ ಇದ್ದ ಕಾರಣ ಅಷ್ಟೊಂದು ನಾನು ನೇಮೋತ್ಸವದ ವಿಡಿಯೋ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ. ಕ್ಲಿಯರ್ ಪಿಕ್ಚರ್ ಇನ್ನೊಮ್ಮೆ ನಿಮಗೆ ನಾನು ಬೇರೆ ವಿಡಿಯೋ ಮಾಡಿ ಇನ್ನೊಮ್ಮೆ ಹಾಕ್ತೇನೆ, ಖಂಡಿತ ನೋಡಿ. ಕೊಡಿಮರ, ಇದು ನಾವು ತುಳುವಲ್ಲಿ ಹೇಳುವಂಥ ಕೊಡಿಮರ ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ನೋಡಿ. ನೇಮೋತ್ಸವದ ಮೊದಲನೇ ದಿನ ಧ್ವಜಾರೋಹಣ ಕೂಡ ಇಲ್ಲಿ ಜರುಗುತ್ತೆ. ಈ ವರ್ಷ 29ಕ್ಕೆ ಧ್ವಜಾರೋಹಣ ಜರುಗಿದೆ ಇಲ್ಲಿ, ಹಾಗೂ 2 ತಾರೀಕಿಗೆ ನೇಮೋತ್ಸವ ಎಲ್ಲ ಮುಗಿದು ಅವರೋಹಣ ಕೂಡ ಇಲ್ಲಿ ಜರುಗಿತು. ಕಾಣುವಂಥದ್ದು ನಮಗೆ ತಾಯಿ ದೇವೈದೇತಿಯ ಬಿಂಬ. ಕ್ಷೇತ್ರಕ್ಕೆ ಭೇಟಿ ಕೊಡಲಿಕ್ಕೆ ಪ್ರಯತ್ನ ಪಡಿ. ತುಂಬ ಅಂದರೆ ತುಂಬ ಇಲ್ಲಿ ನಮಗೆ ನೋಡುವಂಥದ್ದಿದೆ. ಹಾಗೆ ಆಗದಿದ್ದರೆ ಹೀಗೆ ನಾರ್ಮಲ್ ಡೇಸಲ್ಲಾದರೂ ಒಮ್ಮೆ ಈ ಕ್ಷೇತ್ರಕ್ಕೆ ಖಂಡಿತವಾಗ್ಲೂ ಭೇಟಿ ಕೊಡಿ. ಇದು ಅಲ್ಲಿ ಹಿಂಭಾಗದಲ್ಲಿ ಅಂದರೆ ಗರುಡಿ ಹಿಂಭಾಗದಲ್ಲಿ ಈ ಸಲ ಸಂತೆಗಾಗಿ ಜಾಗ ಮಾಡಿಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಕಾಣುವಂತಹ ಸಂತೆ ಇದು.
ಬೇರೆ ಬೇರೆ ರೀತಿಯಾದಂಥ ಮಕ್ಕಳ ಆಟಿಕೆ ಇರ್ಬೋದು, ಅಥವಾ ಮನೆಗೆ ಬೇಕಾದಂಥ ಕತ್ತಿ, ಚೂರಿ, ಆಮೇಲೆ ಕಾವಲಿ, ಮೀನು ಫ್ರೈ ಮಾಡುವಂಥ ಕಾವಲಿ, ಚಪಾತಿ ಕಾವಲಿ, ದೋಸೆ ಕಾವಲಿ ಎಲ್ಲ ಇಲ್ಲಿ ಸಿಗುತ್ತೆ. ನಾನು ಲಾಸ್ಟ್ ಇಯರ್ ಚೂರಿ ಎಲ್ಲ ತಗೊಂಡ್ಬಂದಿದ್ದೇನೆ. ನಾವು ತುಳುವಲ್ಲಿ ಮಿಲಾವುದ ಕತ್ತಿ ಅಂತ ಹೇಳ್ತೇವೆ, ಅದು ಕೂಡ ಇಲ್ಲಿ ಸಿಗುತ್ತೆ. ಕತ್ತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿದು. ಇದು ಕೋಟಿ ಚೆನ್ನಯ್ಯರು ಸುರಿ ಹಾಕಿಕೊಂಡಂತಹ ಜಾಗ. ಇಲ್ಲಿ ಸುರಿ ಹಾಕಿಕೊಂಡ ನಂತರ ಇಲ್ಲಿ ಕೋಟಿ ಚೆನ್ನಯ್ಯರ ಕೋಲ ಕೂಡ ಸಮಾಪ್ತಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.